ಪರಶುರಾಮನ ಪ್ರತಿಮೆಯ ವಿಚಾರವಾಗಿ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ನೀಡಿದ ಹೇಳಿಕೆ ಸಮರ್ಥನೆಯೇ ಹೊರತು ಅದು ಸತ್ಯವಲ್ಲ. ಆರೋಪಗಳು ಸುಳ್ಳೆಂದು ದೇಗುಲದಲ್ಲಿ ಪ್ರಮಾಣ ಮಾಡಿ ಸಾಬೀತು ಮಾಡುವಂತೆ ಪುರಸಭಾ ಸದಸ್ಯ ಕಾಂಗ್ರೆಸ್ ವಕ್ತಾರ ಶುಭದಾ ರಾವ್ ಸವಾಲು ಹಾಕಿದ್ದಾರೆ. ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿ ಸವಾಲು ಎಸೆದಿರುವ ಶುಭದಾ ರಾವ್ ಭಾಷೆಯ ಎಲ್ಲೆ ಮೀರಿ ಆಡಿದ ಅಸಭ್ಯ ಮತ್ತು ಅವಹೇಳನ ಮಾತುಗಳಿಂದ ಏನು ಸಾಧಿಸಿದಂತೆ ಆಗುವುದಿಲ್ಲ. ಧರ್ಮದ ದುರ್ಬಳಕೆ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ತರುತ್ತದೆ ಎನ್ನುವುದು ನಿಮ್ಮ ಮಾತಿನಿಂದ ಸಾಬೀತಾಗಿದೆ. ಮಾಡಿದ ಆರೋಪಗಳು ಸುಳ್ಳೆಂದು ದೇಗುಲದಲ್ಲಿ ಪ್ರಮಾಣ ಮಾಡಿ ಸಾಬೀತುಪಡಿಸಿದರೆ ನಾನು ಕ್ಷಮೆ ಕೇಳಿ ರಾಜಕೀಯ ನಿವೃತ್ತಿಯಾಗುತ್ತೇನೆ. ಅಂದೇ ನಮ್ಮ ನಡುವಿನ ರಾಜಕೀಯ ಸಂಘರ್ಷ ಕೊನೆಯಾಗಲಿ. ಪ್ರಮಾಣ ಮಾಡುವ ಸ್ಥಳ, ಸಮಯ, ದಿನಾಂಕವನ್ನು ನೀವೇ ನಿರ್ಧರಿಸಿ ಎಂದು ಶಾಸಕ ಸುನೀಲ್ ಕುಮಾರ್ ಅವರಿಗೆ ಸವಾಲು ಹಾಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಬೈಲೂರು ಉಮಿಕಲ್ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರುವ ಪರಶುರಾಮನ ಅರ್ಧ ಕಂಚು ಮತ್ತು ಅರ್ಧ ಫೈಬರ್ ಪ್ರತಿಮೆಯ ಬಗ್ಗೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರು ಕಾರ್ಯಕರ್ತರ ಸಭೆಯಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾರೆ. ಅವರು ಕೊಟ್ಟಿರುವುದು ಕೇವಲ ಸ್ಪಷ್ಟನೆ ಮಾತ್ರ, ಆದರೆ ಅದೇ ಸತ್ಯ ಅಲ್ಲ. ಅವರು ಸ್ಪಷ್ಟನೆ ಕೊಡುವ ನೆಪದಲ್ಲಿ ಅನೇಕ ಸುಳ್ಳುಗಳನ್ನು ಅವರು ಹೇಳ್ತಾರೆ. ಕಾರ್ಯಕರ್ತರ ಸಭೆಯಲ್ಲಿ ಸಭ್ಯತೆಯ ಮೀರಿಯ ಮಾತುಗಳನ್ನು ಅವರು ಆಡಿದ್ದಾರೆ. ನಾವೆಲ್ಲ ಮೂರ್ತಿ ಮೂರ್ತಿ ಅಂತ ಹೇಳಿದರೆ ಅವರು ಮೂತ್ರ ಮೂತ್ರ ಅಂತ ಹೇಳಿದ್ದಾರೆ. ಇಂಥ ಒಂದು ಮಾತು ಕಾರ್ಕಳದ ಶಾಸಕರಿಗೆ ಅದು ಶೋಭೆಯೇ ಅನ್ನುವಂಥದ್ದು ಪ್ರಶ್ನೆ. ಮತ್ತು ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ನಾವು ಮಾಡಿದ ಆರೋಪಗಳು ಯಾವುದನ್ನೂ ಇವರು ಸಾಬೀತುಪಡಿಸಲಿಲ್ಲ. ನನ್ನ ಮೇಲೆ ಮೊದಲಿನಿಂದಲೂ ಆರೋಪಗಳನ್ನು ಮಾಡ್ತಾ ಬಂದಿದ್ದಾರೆ ಅಂತ ಅವರು ಹೇಳಿದ್ದಾರೆ. ನಾವು ಆರೋಪಗಳನ್ನು ಸಾಬೀತು ಮಾಡದಿದ್ರೂ ಕೂಡ ನಿಮ್ಮ ಮೇಲೆ ಮಾಡಿರುವ ಆರೋಪಗಳ ಸುಳ್ಳು ಎಂದು ಸಾಬೀತು ಮಾಡುವ ಅವಕಾಶ ನಿಮಗಿದೆ. ಅದು ಎಲ್ಲಿ ಎಂದು ಹೇಳಿದರೆ ದೇವಸ್ಥಾನದಲ್ಲಿ ತಾವು ಬಂದು ನಾವು ನಿಮ್ಮ ಮೇಲೆ ಮಾಡಿದ ಆರೋಪ ಇದು ಸುಳ್ಳು ಅಂತ ತಾವು ಪ್ರಮಾಣ ಮಾಡಿದರೆ ಮುಂದೆ ನಿಮ್ಮ ಮೇಲೆ ಮಾಡುವ ಆರೋಪಗಳನ್ನು ನಾವು ನಿಲ್ಲಿಸ್ತೇವೆ. ಆದ್ದರಿಂದ ಪರಶುರಾಮ ಥೀಮ್ ಪಾರ್ಕ್ನ ಬಗ್ಗೆ ಕೇವಲ 5 ಪ್ರಶ್ನೆಗಳಿಗೆ ಕಾರ್ಕಳದ ಶಾಸಕರು ದೇಗುಲಕ್ಕೆ ಬಂದು ಸತ್ಯ ಪ್ರಮಾಣವನ್ನು ಮಾಡಿ ನೀವು ಸತ್ಯವಂತರು ಅನ್ನುವಂಥ ನಿರೂಪಣೆಯನ್ನು ತಾವು ಮಾಡಬೇಕು. ಮೊದಲನೇದಾಗಿ ಇಲ್ಲಿ ಒಂದು ವಿಡಿಯೋವನ್ನು ತೋರಿಸ್ತೇನೆ. ಈ ವಿಡಿಯೋದಲ್ಲಿ ಕ್ರೇನ್ ಮೂಲಕ ಪರಶುರಾಮನ ಎದೆಯ ಮೇಲಿನ ಭಾಗವನ್ನು ಎತ್ತಲಾಗ್ತದೆ. ಕಾರ್ಕಳ ಶಾಸಕರ ಸುನೀಲ್ ಕುಮಾರ್ ಅವರೇ ಉಪಸ್ಥಿತರಿದ್ದಾರೆ. ಇದರಲ್ಲಿ ಅವರು ಸ್ಪಷ್ಟಪಡಿಸಬೇಕು, ಇದು ಮೂರ್ತಿಯ ಪ್ರತಿಷ್ಠಾಪನೆ ಮಾಡುವಾಗ ತೆಗೆದ ವಿಡಿಯೋವೇ ಅಥವಾ ಮೊನ್ನೆ ಮೂರ್ತಿಯನ್ನು ಅಲ್ಲಿಂದ ತೆಗೆಯುವಾಗ ತೆಗೆದ ವಿಡಿಯೋವೇ ಅನ್ನುವಂಥದ್ದು ಅವರು ಸ್ಪಷ್ಟಪಡಿಸಬೇಕು. ಎರಡನೇ ಪ್ರಶ್ನೆ, ಇದು ಕಂಚಿನದ್ದೇ ಅಂತ ಅವರು ಸಾಬೀತುಪಡಿಸಬೇಕು. ಇದನ್ನು ನೋಡಿದರೆ ಎಲ್ಲರಿಗೂ ಅರ್ಥ ಆಗ್ತದೆ ಇದು ಫೈಬರ್ನ ಪ್ರತಿಮೆಯ ಭಾಗ ಅಂತ. ಯಾರು ಕೂಡ ಇದನ್ನು ಚಾಲೆಂಜ್ ಆಗಿ ಸ್ವೀಕರಿಸಬಹುದು. ಸ್ಪಷ್ಟವಾಗಿ ಅಲ್ಲಿ ಎಲ್ಲವನ್ನು ತಾವು ಗಮನಿಸಿ, ಅಲ್ಲಿ ಸ್ಪಷ್ಟವಾಗಿ ಗಮನಿಸಿದಾಗ ನಿಮ್ಗೆ ಗೊತ್ತಾಗ್ತದೆ ಇದು ಫೈಬರ್. ಯಾರು ಕೂಡ ಇದನ್ನು ಕಂಚಿನ ಪ್ರತಿಮೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕಾರ್ಕಳ ಶಾಸಕರು ಹೇಳಬೇಕು, ನನ್ನ ಸಮ್ಮುಖದಲ್ಲಿ ಕ್ರೈನ್ನಲ್ಲಿ ಈ ಎತ್ತಿದ ಪರಶುರಾಮನ ಎದೆಯ ಮೇಲಿನ ಭಾಗ ಅದು ಕಂಚಿನದ್ದು ಅಂತ ಅವರು ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಬೇಕು. ಆನಂತರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಬಂದು ಉದ್ಘಾಟನೆ ಮಾಡಿದ ಪ್ರತಿಮೆ ಅದು ಕಂಚಿನದ್ದು ಆಗಿತ್ತು ಅನ್ನುವಂಥದ್ದನ್ನು ಅವರು ಪ್ರಮಾಣ ಮಾಡಬೇಕು. ಮತ್ತೆ ಮೊನ್ನೆ ಕಾಮಗಾರಿ ನಡೆಯುವಾಗ ಜಿಲ್ಲಾಧಿಕಾರಿಯವರು, ನಿರ್ಮಿತಿ ಕೇಂದ್ರ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ನಾನು ಒತ್ತಡ ಹಾಕಲಿಲ್ಲ ಅನ್ನುವಂಥದ್ದನ್ನು ಅವರು ಬಂದು ಪ್ರಮಾಣ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಅನುದಾನವನ್ನು ತಡೆ ಹಿಡಿದಿದೆ ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವ ಅನುದಾನವನ್ನು ತಡೆದಿದೆ ಅನ್ನುವಂಥ ಪ್ರಶ್ನೆಗೆ ಕಾರ್ಕಳದ ಶಾಸಕರು ದೇಗುಲದಲ್ಲಿ ಬಂದು ಸ್ಪಷ್ಟತೆಯನ್ನು ಕೊಟ್ಟರೆ ನಾವು ನಿಮ್ಮ ಮಾತನ್ನು ಒಪ್ಪುತ್ತೇವೆ. ಒಂದು ವೇಳೆ ನೀವು ಹಾರಿಕೆ ಉತ್ತರವನ್ನು ಕೊಡೋದು ಅಥವಾ ಬೇರೆ ಯಾರಿಂದಲೂ ಉತ್ತರವನ್ನು ಕೊಟ್ಟರೆ ನಿಮ್ಮ ನಿಜ ಬಣ್ಣ ಜಗತ್ತಿಗೆ ತಿಳಿಯುತ್ತದೆ ಅನ್ನುವಂಥ ಸವಾಲನ್ನು ಈ ಸಂದರ್ಭದಲ್ಲಿ ಆಗುತ್ತಾ ಈ ಪ್ರತಿಮೆಯ ಬಗ್ಗೆ ಜನರು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಇದು ಅಸಲಿಯಲ್ಲ. ಪರಶುರಾಮನ ಎದೆಯ ಮೇಲಿನ ಭಾಗ ಇದು ಸಂಪೂರ್ಣ ಫೈಬರ್ನಿಂದ ಮಾಡಿದ್ದು ಅನ್ನುವಂಥ ಸವಾಲನ್ನು, ಆ ಸವಾಲಿಗೆ ಉತ್ತರವನ್ನು ಶಾಸಕರು ಕಾರ್ಕಳ ಶಾಸಕರು ಕೊಡಬೇಕು ಅನ್ನುವಂಥ ಸವಾಲನ್ನು ನಾವು ಹಾಕ್ತೇವೆ.